ಹೆಮ್ಮಾಡಿಯ ಮೂರ್ತಿದಾರರ ಸೇವಾ ಸಹಕಾರಿ ಸಂಘದಿಂದ ತಲ್ಲೂರಿನಲ್ಲಿ ನಿರ್ಮಾಣಗೊಂಡ ಮೂರ್ತಿದಾರರ ನೂತನ ಸಭಾಭವನ ಉದ್ಘಾಟನೆ ಹಾಗೂ ಕಲ್ಪತರು ಸ್ವಸಹಾಯ ಸಂಘದ ಸದಸ್ಯರಿಗೆ ಲಾಭಾಂಶ ವಿತರಣಾ ಸಮಾರಂಭವು ತಲ್ಲೂರಿನಲ್ಲಿ ನಡೆಯಿತು. ನೂತನ ಸಭಾಭವನವನ್ನು ಉದ್ಘಾಟಿಸಿ ಮಾತನಾಡಿದ ಬೈಂದೂರು ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಅವರು, ಮೂರ್ತಿದಾರರ ಸಹಕಾರಿ ಸಂಘದ ಲಾಭಾಂಶದಿಂದಲೇ ಈ ಸಭಾಭವನ ನಿರ್ಮಿಸಿರುವುದು ಶ್ಲಾಘನೀಯ. ಈ ಸಂಘದಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ನಡೆಯಲಿ ಎಂದು ಶುಭ ಹಾರೈಸಿದರು. ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ಸ್ವಂತ ಸಾಮರ್ಥ್ಯದಿಂದ ಇಷ್ಟು ಭವ್ಯವಾದ ಕಟ್ಟಡವನ್ನು ಮಾಡಿದ್ದೀವಿ. ಹಾಗೆ ಮೂರ್ತಿದಾರರಿಗೆ 1991ರಲ್ಲಿ ಒಂದು ನೆಲೆ ಕೊಟ್ಟಂತ ಈ ಸಂಘದ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಿ ಬಹಳಷ್ಟು ಕಾರ್ಯಕ್ರಮ ಇದೆ. ಯಾಕಂದರೆ ನಾಳೆಯಿಂದ ಹಸ್ತ ಆಗೋದ್ರಿಂದ ಇವತ್ತು ಬಹಳ ಕಾರ್ಯಕ್ರಮ ಇದೆ. ಅದರಲ್ಲೇ ಕಿರಿಮಂಜೇಶ್ವರ ದೇವಸ್ಥಾನ, ಗಣಪತಿ ದೇವಸ್ಥಾನ, ನಮ್ಮ ಗುಡ್ಡಲ್ಲಿ ಗಣಪತಿ ದೇವಸ್ಥಾನ ಗಣೇಶನಿದೆ, ಅಲ್ಲಿಗೂ ಹೋಗಬೇಕಾದ್ರಿಂದ ಆನಂತರ ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳಿಗಿಂತ ಸಹಕಾರಿ ಸಂಘಗಳು ಗ್ರಾಹಕರ ವಿಶ್ವಾಸವನ್ನು ಗಳಿಸುತ್ತಿದೆ. ಸಂಘದ ಸದಸ್ಯರು ಠೇವಣಿ ಹೆಚ್ಚು ಇಟ್ಟರೆ ಸಂಘ ಮತ್ತಷ್ಟು ಬೆಳೆಯಲು ಸಾಧ್ಯ ಎಂದು ಹೇಳಿದರು. ಈ ಸಂದರ್ಭ ಜಿಲ್ಲಾ ಮೂರ್ತಿದಾರರ ಮಹಾಮಂಡಲದ ಅಧ್ಯಕ್ಷ ಕೊರಗ ಪೂಜಾರಿ, ಕುಂದಾಪುರ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ನಾರಾಯಣ್ ಬಿಲ್ಲವ, ಸಂಘದ ಉಪಾಧ್ಯಕ್ಷ ಶಂಕರ್ ಪೂಜಾರಿ, ನಿರ್ದೇಶಕರಾದ ಶ್ರೀನಿವಾಸ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.